ಸಂಘ ಪರಿವಾರದ ಶಿಸ್ತಿನ ಕುರಿತು ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ಬಗ್ಗೆ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆ ಅತ್ಯಂತ ಸೂಕ್ತವಾಗಿದೆ. ಕರಾವಳಿಯಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಆರ್ಎಸ್ಎಸ್ ಶಿಸ್ತು ಬಗ್ಗೆ ಮಾತನಾಡಿರುವುದು ನನ್ನ ಗಮನಕ್ಕೆ ಬಂದಿದೆ. ಅವರದು ಸರ್ಕಸ್ ಕಂಪನಿಯ ಕಾಡು ಪ್ರಾಣಿಗಳ ಶಿಸ್ತು. ರಿಂಗ್ ಮಾಸ್ಟರ್ ಇಲ್ಲದಿದ್ದರೆ ಜನರನ್ನೇ ತಿಂದು ಹಾಕುವ ಅಪಾಯ ಕೂಡ ಇದೆ ಎಂದು ಬಿಕೆ ಹರಿಪ್ರಸಾದ್ ಹೇಳಿದರು. ಪಾರ್ಟಿಯೊಳಗಿದ್ದುಕೊಂಡು ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಅಂಜುವವರಿಗೆ ಪಕ್ಷದಲ್ಲಿ ಜಾಗವಿಲ್ಲ. ಅವರಿಗೆ ಹೊರ ನಡೆಯಲು ಬಾಗಿಲು ತೋರಿಸಬೇಕಿದೆ ಎಂದು ರಾಹುಲ್ ಗಾಂಧಿ ಹೇಳಿಕೆ ನೀಡಿದರು. ಗಾಂಧಿ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅಕ್ಷರಶಃ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥ ಹೇಳಿಕೆ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತಿನ ಬಗ್ಗೆ ಕೆಲವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ನಿಜ, ಅವರಲ್ಲಿ ಶಿಸ್ತಿದೆ. ಯಾವ ಥರ ಶಿಸ್ತು ಅಂತ ಹೇಳಿದ್ರೆ, ನಾವು ಸರ್ಕಸ್ಸಲ್ಲಿ ಕಾಡು ಪ್ರಾಣಿಗಳನ್ನು ಸಹ ಶಿಸ್ತಿನ ರೀತಿಯಲ್ಲಿ ನಡೆಸ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ತರಬೇತಿ ಕೊಡ್ತೀವಿ. ಆ ಥರ ಕಾಡು ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಶಿಸ್ತು ಈ RSSಲ್ಲಿ ಇರ್ತಕ್ಕಂಥದ್ದು. ಅವರೇನಾದರೂ ರಿಂಗ್ ಲೀಡರ್ ಇಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರನ್ನು ತಿಂದಾಕ್ಬಿಡ್ತೀವಿ ಕಾಡು ಪ್ರಾಣಿಗಳು. ಆ ಥರ RSS ಶಿಸ್ತು.